ನಮಸ್ತೆ, ವೆಲ್ಕಮ್ ಟು ಯೋಗ ವಿತ್ ಕವಿತಾ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಮತ್ತೊಂದಿಷ್ಟು ಆಸನವನ್ನು ಅಭ್ಯಾಸ ಮಾಡೋಣ. ಆಸನ ಯಾವುದಕ್ಕೋಸ್ಕರ ಎಂಬುದಾದರೆ ನಮ್ಮ ಕಟ್ಟಿ ಭಾಗದ ಬೊಜ್ಜು ನಿವಾರಣೆಗಾಗಿ. ಎಸ್, ಆಸನವನ್ನು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಆಸನವನ್ನು ಅಭ್ಯಾಸ ಮಾಡೋಣ. ಬನ್ನಿ. ಎಸ್, ಆಸನದ ಹೆಸರು ಅರ್ಧಕಟಿ ಚಕ್ರಾಸನ. ಇವತ್ತು ಒಂದು ಆಸನವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಆಸನವನ್ನು ಈ ಕಟಿ ಭಾಗ ಮತ್ತು ಉದರ ಭಾಗ ಅಂದರೆ ಹೊಟ್ಟೆಯ ಭಾಗದ ಬೊಜ್ಜು ನಿವಾರಣೆಗಾಗಿ ಮತ್ತೊಂದಿಷ್ಟು ಆಸನವನ್ನು ಮತ್ತೊಂದಿಷ್ಟು ವಿಡಿಯೋದಲ್ಲಿ ಬಿಡ್ತೀನಿ ಅಂತ ಹೇಳ್ತಾ ಇವತ್ತು ಒಂದು ಆಸನವನ್ನು ನಾವು ಅಭ್ಯಾಸ ಮಾಡೋಣ. ಬನ್ನಿ. ಎರಡು ಕಾಲುಗಳು ಒಂದಕ್ಕೊಂದು ತಾಗುವ ಹಾಗೆ ಅಥವಾ ನಿಮಗೆ ಕಂಫರ್ಟ್ ಆಗುವ ರೀತಿಯಲ್ಲಿ ಇಟ್ಕೊಳ್ಳಿ. ಎರಡು ಕೈಗಳು ಈ ರೀತಿ ತೊಡೆಯ ಪಕ್ಕದಲ್ಲಿ. ಇಲ್ಲಿ ನಾವು ಉಸಿರಾಟದ ಗತಿಯೊಂದಿಗೆ ಹೋಗಬೇಕಾಗುತ್ತೆ. ಎಸ್, ಬಲಗೈಯನ್ನ ಮೇಲ್ಗಡೆ ಎತ್ತುವಂಥದ್ದು ಉಸಿರಾಟದ ಗತಿಯೊಂದಿಗೆ. ಇನ್ಹೇಲ್ ಮಾಡ್ತಾ ಕೈಯನ್ನ ಮೇಲ್ಗಡೆ ಎತ್ತಿ, ಇನ್ಹೇಲ್. ಎಕ್ಸೇಲ್ ಮಾಡ್ತಾ ನಿಮ್ಮ ಎಡಭಾಗದ ಲೆಫ್ಟ್ ಸೈಡ್ ಡೌನ್. ಎಷ್ಟು ಸಾಧ್ಯವೋ ಅಷ್ಟು ಕಟಿ ಭಾಗವನ್ನು ನೀವು ಈ ರೀತಿ ಬಾಗಿಸಿ. ದೃಷ್ಟಿ ನೇರವಾಗಿರಲಿ. ಇನ್ಹೇಲ್ ಅಂಡ್ ಎಕ್ಸೇಲ್. ಅಂತಿಮ ಸ್ಥಿತಿಯಲ್ಲಿ 5 ಟೈಮ್ ಬ್ರೀದಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇನ್ಹೇಲ್ ಅಂಡ್ ಎಕ್ಸೇಲ್ 5 ಟೈಮ್ ಬ್ರೀದಿಂಗ್. ಉಸಿರನ್ನು ಹೊರಗೆ ಹಾಕ್ತಾ ಯಥಾಸ್ಥಿತಿಗೆ ಬರುವಂಥದ್ದು. ಬಲಗಡೆ ನಾವು ಬಲಗೈಯನ್ನು ಮೇಲೆತ್ತಾ ಬಲಭಾಗವನ್ನು ಬಲಕಟಿ ಭಾಗವನ್ನು ಎಡಗಡೆ ಟರ್ನ್ ಮಾಡಿದ್ವಿ. ಈಗ ಇನ್ಹೇಲ್ ಮಾಡ್ತಾ ಉಸಿರನ್ನು ತೆಗೆದುಕೊಳ್ತಾ ಎಡಗೈಯನ್ನು ಈ ರೀತಿ ನಿಮ್ಮ ಕಿವಿಗೆ ತಾಗಿರಬೇಕು ಭುಜಗಳು. ಎಕ್ಸೇಲ್ ಮಾಡ್ತಾ ರೈಟ್ ಸೈಡ್ ಡೌನ್. ಅಂತಿಮ ಸ್ಥಿತಿಯಲ್ಲಿ ಇನ್ಹೇಲ್ ಅಂಡ್ ಎಕ್ಸೇಲ್. ಬ್ರೀದಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ದೃಷ್ಟಿ ನೇರವಾಗಿರಲಿ. ಉಸಿರನ್ನು ಹೊರಗೆ ಹಾಕ್ತಾ ಎಕ್ಸೇಲ್ ಮಾಡ್ತಾ ಯಥಾಸ್ಥಿತಿಗೆ ಬರುವಂಥದ್ದು. ಈ ಒಂದು ಆಸನದ ಹೆಸರು ಅರ್ಧಕಟಿ ಚಕ್ರಾಸನ. ಅರ್ಧ ಅಂದರೆ ಅರ್ಧ ದೇಹದ ಭಾಗವನ್ನು, ಕಟಿ ಅಂದರೆ ಸೊಂಟ ಭಾಗ, ಅರ್ಧ ಸೊಂಟದ ಭಾಗವನ್ನು ನಾವು ಬಾಗಿಸುವಂಥದ್ದು. ಅದನ್ನು ಅರ್ಧಕಟಿ ಚಕ್ರಾಸನ ಅಂತ ನಾವು ಹೇಳ್ತೀವಿ. ಈ ಅರ್ಧಕಟಿ ಚಕ್ರಾಸನದಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಎಂಬುದಾದರೆ, ಅರ್ಧಕಟಿ ಚಕ್ರಾಸನವನ್ನು ಮಾಡುವುದರಿಂದ ನಿಮ್ಮ ಬೆಲ್ಲಿ ಫ್ಯಾಟ್, ನಿಮ್ಮ ಬೊಜ್ಜು ನಿವಾರಣೆ ಆಗುತ್ತೆ. ನಿಮ್ಮ ಕಟಿ ಭಾಗದಲ್ಲಿರ್ತಕ್ಕಂಥ ಬೊಜ್ಜನ್ನು ಮತ್ತು ನಿಮ್ಮ ಹೊಟ್ಟೆಯ ಬೊಜ್ಜನ್ನು ನಿವಾರಣೆ ಮಾಡುವಲ್ಲಿ ಈ ಅರ್ಧಕಟಿ ಚಕ್ರಾಸನ ಉತ್ತಮವಾದಂಥ ಆಸನವಾಗಿದೆ. ಇದನ್ನು ಯಾರೆಲ್ಲ ಆಸನವನ್ನು ಅಭ್ಯಾಸ ಮಾಡಬೇಕು ಎಂಬುದಾದರೆ, ಎಲ್ಲರೂ ಕೂಡ ಈ ಆಸನ ಅಭ್ಯಾಸವನ್ನು ಮಾಡಬಹುದು. ಆದರೆ ಕೆಲವು ಮೇಜರ್ ಆಪರೇಷನ್ ಆದಂಥ ವ್ಯಕ್ತಿಗಳು, ಯಾವುದೇ ರೀತಿಯ ಆಪರೇಷನ್ ಆದಂಥ ವ್ಯಕ್ತಿಗಳು ಇದನ್ನ ವೈದ್ಯರ ಸಲಹೆ ಮೇರೆಗೆ ಆಸನ ಅಭ್ಯಾಸವನ್ನು ಮಾಡುವಂಥದ್ದು ಉತ್ತಮವಾಗಿದೆ. ಈ ಆಸನವನ್ನು ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಆಸನವನ್ನು ತೆಗೆದುಕೊಂಡು ಬರ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿರ್ತಕ್ಕಂಥ ನಿಮ್ಗೆ ಇನ್ನೊಂದು ಹೇಳಬೇಕು. ಇಲ್ಲಿ ಫಸ್ಟ್ ನೀವು ಆಸನ ಅಭ್ಯಾಸನ ಮಾಡಬೇಕಾದ್ರೆ ಸ್ವಲ್ಪ ಸೆಳೆತ ಅಥವಾ ಪೇನ್ಗಳು ಕಾಣಿಸ್ಕೊಳ್ಳುತ್ತೆ. ಇನ್ನೇನೋ ಆಯಿತು ಅಂತ ಭಯಪಡುವ ಅಗತ್ಯ ಇಲ್ಲ. ನೀವು ಆರಾಮಾಗಿ ಡೈಲಿ ಆಸನ ಅಭ್ಯಾಸ ಮಾಡುವುದರಿಂದ ಆ ಒಂದು ಪೇನ್ ಕೂಡ ಅಥವಾ ಆ ಒಂದು ಸೆಳೆತ ಕೂಡ ಅಥವಾ ಏನೋ ನೋವಾಗುವಂಥದ್ದು ಫೀಲ್ ಆಗ್ಬೋದು ನಿಮಗೆ. 2 ದಿನ, ಯಾಕಂದರೆ ನೀವು ಆ ಪಾರ್ಟಿ ವರ್ಕೌಟ್ ಕೊಟ್ಟದೇ ಇರೋದ್ರಿಂದ ಯಾವಾಗ ಆ ಭಾಗದ ಒಂದು
ಭಾಗಕ್ಕೆ ವರ್ಕೌಟ್ ಆಗುತ್ತಲ್ಲ ಅವು ಸ್ವಲ್ಪ ಸಣ್ಣದೊಂದು ಸೆಳೆತ ಅಥವಾ ನಿಮಗೆ ಆಗ್ತಿರುತ್ತೆ. ಸೊ ನೀವು ಡೈಲಿ ಅಭ್ಯಾಸ ಮಾಡೋದ್ರಿಂದ ಈ ನಿಮ್ಮ ಬೊಜ್ಜನ್ನು ಕಟಿ ಭಾಗದ ಬೊಜ್ಜನ್ನು ನಿವಾರಣೆ ಮಾಡ್ಕೋಬಹುದು. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಉತ್ತಮವಾದ ರೀತಿಯಿಂದ ಆಗಿ ಅಲ್ಲಿರ್ತಕ್ಕಂಥ ಸ್ನಾಯುಗಳು ಕೂಡ ಬಲಿಷ್ಠವಾಗುತ್ತವೆ. ಅದೇ ರೀತಿ ನೀವು ಉತ್ತಮ ಆರೋಗ್ಯವನ್ನು ಕೂಡ ನಾವು ಇಟ್ಕೋಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಆಸನ ಇದೇ ಕಟಿ ಭಾಗಕ್ಕಾಗಿ ಈ ಉದರ ಭಾಗದ ಬೊಜ್ಜು ನಿವಾರಣೆಗಾಗಿ ಮತ್ತೊಂದಿಷ್ಟು ಆಸನವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ನಮಸ್ಕಾರ.